3ನೇ ವರ್ಷದ್ದು ದಸರಾ ಪ್ರೋಗ್ರಾಮ್ ಆ್ಯಕ್ಚುಲಿ. ಸೊ ತುಂಬಾ ಗೌಜ್ ಉಂಟು, ಹಾಗೆ ಡೆಕೋರೇಷನ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು. ಹಾಗೆ ಇವತ್ತಿನ ಒಂದು ಉಚ್ಚಿಲ ದಸರಾ ಹೇಗಾಗ್ತದೆ ಅಂತ ನೋಡೋಣ, ಹಾಗೆ ಏನೇನು ಸ್ಪೆಷಲ್ ಇದೆ, ಸೊ ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಲೆಟ್ಸ್ ಎಂಜಾಯ್ ದ ಡೇ ಟುಡೇ. ಸೊ ನಮ್ದು ಇವಾಗ ಊಟ ಆಯಿತು, ಊಟ ಆಗಿ ಈಗ ಬಂದಿದ್ದೀವಿ. ಸೊ ಇವಾಗ ಎಕ್ಸಿಬಿಷನ್ ಹತ್ರ ಹೋಗ್ತಾ ಇದ್ದೇವೆ. ಆ್ಯಂಡ್ ದಿಸ್ ಇಸ್ ದ ಬ್ಯಾಕ್ ಸೈಡ್. ಸೊ ಈ ಸತಿ ವಸ್ತು ಪ್ರದರ್ಶನ ಅಂತ ಹೇಳಿ ಇದು ಮಾಡಿದ್ದಾರೆ. ಸೊ ಹಾಗೆಯೇ ಎನ್ವೈರ್ಮೆಂಟ್ ಬಗ್ಗೆ ಕೂಡ ಕೆಲವೊಂದು ಎಕ್ಸಿಬಿಷನ್ ಮಾಡಿದ್ದಾರೆ. ಸೊ ಹಾಗೆ ಈಗ ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೇವೆ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಹಿಯರ್ ಇಸ್ ಅ ಬಿಗ್ ಎಲಿಫೆಂಟ್. ಹಾಯ್. ಆ್ಯಂಡ್ ನೋಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಎಂಟ್ರೆನ್ಸ್.
ನೋಡಿಕೊಂಡು ಇವಾಗ ಜಸ್ಟ್ ಹೊರಗೆ ಬಂದ್ವಿ. ಸಿಕ್ಕಾಪಟ್ಟೆ ವೆರೈಟೀಸ್ ಮಾಡಿದ್ದಾರೆ. ಫಿಶ್, ಪ್ಲ್ಯಾಂಟ್ಸ್, ಎನಿಮಲ್ಸ್ ಮತ್ತು ಟ್ರೆಡಿಷ್ನಲ್ ಆರ್ಟಿಫ್ಯಾಕ್ಟ್ಸ್. ಸೊ ತುಂಬಾ ವೆರೈಟೀಸ್, ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ಅಲ್ವಾ. ಸೊ ಹೋದ ವರ್ಷಕ್ಕಿಂತ ಈ ಸರ್ತಿ ವೆರೈಟೀಸ್ ಜಾಸ್ತಿ ಇತ್ತು, ಹಾಗೆ ಬೇರೆ ಬೇರೆ ಥೀಮ್ಸಲ್ಲಿ ಮಾಡಿದ್ದಾರೆ. ಸೊ ವೆರಿ ಬ್ಯೂಟಿಫುಲ್. ಇದು ಮಹಾಲಕ್ಷ್ಮಿ ದೇವಸ್ಥಾನದ ಕೆರೆ ನಮ್ಮ ಬ್ಯಾಕ್ ಸೈಡ್. ಬಾಡಿ ಬಿಲ್ಡ್ರ್ ಹೋಗ್ಲಿಕ್ಕೆ ಉಂಟಾ? ದಸರಾದಲ್ಲಿ ಒಂದು ಶೋ ಕೊಡ್ಬೋದಿತ್ತಂತ, ಹೊಟ್ಟೆ ಹಾಕಿ ಹಾಗೇನೆ. ಸೊ ಈಗ ಹೊರಗಡೆ ಬಂದು ಇನ್ನು ಇವಾಗ ನೆಕ್ಸ್ಟ್ ಅಲ್ಲಿ ಆ ಕಡೆ ಭಜನೆ ಆಗ್ತಾಯಿತ್ತು. ಸೊ ಹಾಗೆ ಈಗ ಅಲ್ಲಿ ಭಜನೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಕ್ಸಿಬಿಷನ್ ಆಯಿತು, ಊಟ ಎಲ್ಲ ಆಯಿತು. ಹಾಗೆ ಈಗ ಸಂಜೆ ಆಗಿದೆ. ಸಂಜೆ ದಸರಾದಲ್ಲಿ ಈಗ ನಾವು ಕೂತ್ಕೊಂಡಿದ್ದೀವಿ. ಇವಾಗ 6 o'clock ಕುಂಕುಮಾರ್ಚನೆಗೆ ರೆಡಿ ಆಗ್ತಾ ಇದ್ದೇವೆ. ಎಲ್ಲರೂ ಕೂಡ ಭಟ್ರು ಎಲ್ಲ ಬಂದಿದ್ದಾರಲ್ಲ, ಇದರಲ್ಲಿ ಫ್ಲವರ್ ಮತ್ತು ಕುಂಕುಮ ಉಂಟು. ಹಾಗೆ ಈಗ ಕುಂಕುಮಾರ್ಚನೆ 6 o'clock ನಡೀತದೆ. ಹಾಗೆ ಈಗ ನನಗೆ ಫಸ್ಟ್ ಟೈಮ್ ಆ್ಯಕ್ಚುಲಿ. ನಾನು ಮತ್ತು ಮಮ್ಮಿ 2 years ಇಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಬಟ್ ಕುಂಕುಮಾರ್ಚನೆ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಆಗ್ತಿರೋದು. ಯಾವ ರೀತಿಯಲ್ಲಿ ಲೇಡೀಸ್ನೆಲ್ಲ ರೆಡಿ ಆಗಿದ್ದಾರೆ, ನೋಡ್ಬೋದು. ಶ್ರೀ ಶ್ರೀ ಮಹಾಲಕ್ಷ್ಮೀ ಕುಂಕುಮಾರ್ಚನೆ ಮುಗಿಸ್ಕೊಂಡು ಬಂದು ಇವಾಗ ನಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ಹಾಗೆ ಈಗ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದೇವೆ. ಆ್ಯಂಡ್ ವೆರ್ ಇಸ್ ಓಕೆ. ಸೊ ಲಾಸ್ಟ್ ಈಗ 4 ಮೆಂಬರ್ಸ್ ಉಳಿದಿದ್ದೀವಿ. ನಿತೇಶ್ ಆ್ಯಂಡ್ ಮಾಮ್ ಎಲ್ಲ ತಿಂದಾಯಿತು. ಹಾಗೆ ಈಗ ನಿತೇಶ್ ಆಲ್ರೆಡಿ ತಿಂದಾಯಿತು. ಶೀರಾ ಆ್ಯಂಡ್ ವಡೆ ಕೊಟ್ಟಿದ್ದಾರೆ. ಸೊ ಹಾಗೆ ಈಗ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಟೈಮ್ 10 o'clock ಆಗಿದೆ. ಹಾಗೆ ನಾವೀಗ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ತುಂಬ ಆಗ್ತಿತ್ತು, ಡಾನ್ಸ್ ಕಾಂಪಿಟೇಷನ್ಸ್ ಎಲ್ಲ. ಸೊ ಹಾಗೆ ನೋಡ್ತಾ ಇದ್ವಿ. ಹಾಗೆ ಈಗ ಹೊರಗಡೆ ಬಂದಾಗ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ. ನೈಟ್ ಶೋ, ನೈಟು ಉಚ್ಚಲ ಹೇಗೆ ಕಾಣಿಸ್ತಿದೆ ಅಂತ ನೋಡ್ಬೋದು. ಇದು ನನ್ನ ಬ್ಯಾಕ್ ಸೈಡ್. ಇದು ಯಾರಲ್ಲ, ಮಾಧವಮಂಗಲ ಅಲ್ಲ, ಇವ್ರ ಹೆಸರು ಸದೇ ಸೌಕರ್ ಒಂದು ಮಂಟಪ ಇಲ್ಲಿ ನೋಡ್ಬೋದು. ಅದನ್ನು ಕೂಡ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಇಡೀ ಟೆಂಪಲ್ ಮತ್ತು ಸರೌಂಡಿಂಗ್ಸ್ ಫುಲ್ ಡೆಕೋರೇಷನ್ ಮಾಡಿದ್ದಾರೆ. ಸೊ ಹಾಗೆ ನೈಟ್ ವ್ಯೂ ಹೇಗಿದೆ ಅಂಥೇಳಿ ಒಮ್ಮೆ ನೋಡೋಣ.
ಈಗ ಮನೆಗೆ. ಸೊ ಟೈಮ್ ಆಲ್ಮೋಸ್ಟ್ ಆಗಿದೆ. ಆ್ಯಂಡ್ ಇನ್ನೂ ಕೂಡ ಡಾನ್ಸ್ ಪ್ರೋಗ್ರಾಮ್ ನಡೀತಾ ಉಂಟು. ಸೊ ಇದು ನನ್ನ ಬ್ಯಾಕ್ ಸೈಡ್ ಮೊಗವೀರ ಭವನ ಕಾಣಿಸ್ತಾ ಇರುವಂಥದ್ದು. ಹೋಪ್ ಇವತ್ತಿನ ವಿಡಿಯೋ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಸೊ ನಮ್ಮ ಉಚ್ಚಿಲ ದಸರಾ 2024 ಆ್ಯಂಡ್ ನಿತೇಶ್ ಕಾರಿ ರೆಡಿಯಾಗಿತ್ತು, ಮೈ ಮೇಲೆ ಬರ್ಬೋದಪ್ಪ. ಸೊ ಹಾಗೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.